ಮಂಗಳೂರಿನ ಬೋಂದಿಲ್ನಲ್ಲಿರುವ ಕರ್ನಾಟಕ ಸರ್ಕಾರಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ 2022-23ನೇ ಸಾಲಿನ ಪ್ರವೇಶಾತಿ ಪ್ರಕ್ರಿಯೆ ಮುಗಿದಿದ್ದು ಕಾಲೇಜು ಆರಂಭಗೊಂಡಿದೆ. ನಗರದ ಬೋಂದಿಲ್ನಲ್ಲಿರುವ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ನಲ್ಲಿ 2022-23ನೇ ಸಾಲಿನ ಪ್ರವೇಶಾತಿ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ತರಗತಿಗಳು ಆರಂಭಗೊಂಡಿವೆ. ಈಗಾಗಲೇ ಅನೇಕ ವಿದ್ಯಾರ್ಥಿನಿಯರು ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕಾಲೇಜಿನಲ್ಲಿ ಸುಸಜ್ಜಿತ ಕಟ್ಟಡ, ಪ್ರಯೋಗಾಲಯ, ಬೆರಳಚ್ಚು ಪ್ರಯೋಗಾಲಯ, ಗ್ರಂಥಾಲಯ, ಸ್ಮಾರ್ಟ್ ತರಗತಿ ಕೊಠಡಿಗಳು, ಕಲಿಕಾ ನಿರ್ವಹಣಾ ವ್ಯವಸ್ಥೆ, ಅನುಭವಿ ಹಾಗೂ ನುರಿತ ಉಪನ್ಯಾಸಕ ವೃಂದ ಹಾಗೂ ಆಡಳಿತ ವರ್ಗ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ವಿಶಾಲವಾದ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ, ಮಲ್ಟಿ ಜಿಮ್ ಸೌಲಭ್ಯ, ನೌಕರರ ಮತ್ತು ವಿದ್ಯಾರ್ಥಿನಿಯರ ವಿವಿಧೋದ್ದೇಶ ಸಹಕಾರ ಸಂಘ, ವಿದ್ಯಾರ್ಥಿನಿಯರಿಗೆ ಸಂಸ್ಥೆಯ ಆವರಣದಲ್ಲಿಯೇ ಸ್ವಂತ ವಿದ್ಯಾರ್ಥಿ ನಿಲಯ, ಫ್ರೀಶಿಪ್ ಮತ್ತು ವಿದ್ಯಾರ್ಥಿ ವೇತನ ಸೌಕರ್ಯಗಳು, ಸಮಾಜ ಕಲ್ಯಾಣ ಇಲಾಖಾ ವಿದ್ಯಾರ್ಥಿ ವೇತನ, ಹಿಂದುಳಿದ ವರ್ಗಗಳ ಇಲಾಖಾ ವಿದ್ಯಾರ್ಥಿ ವೇತನ, ಖಾಸಗಿ ಸಂಸ್ಥೆಗಳಿಂದ ವಿದ್ಯಾರ್ಥಿ ವೇತನ, ಶುಲ್ಕ ರಿಯಾಯಿತಿಗಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಸಾಧನೋಪಕರಣಗಳ ವಿತರಣೆ, ಡಿಗ್ರಿ ಲ್ಯಾಟರಲ್ ಪ್ರವೇಶಕ್ಕೆ ಅರ್ಹತೆ, ಎಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಅರ್ಹತೆ ಇದೆ. ವಿದ್ಯಾರ್ಥಿಗಳಿಗಾಗಿ ಎನ್ಎಸ್ಎಸ್ ಘಟಕ ಕೂಡ ಕಾರ್ಯನಿರ್ವಹಿಸುತ್ತಿದೆ. ಇದರ ಜೊತೆಗೆ ವಿಕಲಾಂಗಚೇತನ ವಿದ್ಯಾರ್ಥಿನಿಯರಿಗೆ ಉಚಿತ ಶಿಕ್ಷಣ, ಊಟ, ವಸತಿ, ವಿದ್ಯಾರ್ಥಿ ವೇತನ ಪುಸ್ತಕಗಳು, ವೃತ್ತಿಪರ ಕೋರ್ಸ್ಗಳಿಗೆ ಆದ್ಯತೆ, ಓರಿಯೆಂಟೇಷನ್ ಕಾರ್ಯಕ್ರಮ, ಉತ್ತಮ ಉದ್ಯೋಗಾವಕಾಶಗಳು, ಉತ್ತಮ ಸಾರಿಗೆ ಸಂಪರ್ಕ, ಕೈಗಾರಿಕಾ ಕೇಂದ್ರಗಳಿಗೆ ಭೇಟಿ, ಅಂತರ್ಜಾಲ ಸೌಕರ್ಯ, ಸಿಸಿ ಟೆಕ್, ರೆಡ್ ಕ್ರಾಸ್, ಇಂಟರಾಕ್ಟಿವ್ ತರಗತಿಗಳು, ಕೌನ್ಸಿಲಿಂಗ್, ಸ್ವಯಂ ಇಂಟರ್ನ್ಶಿಪ್, ವೈಯಕ್ತಿಕ ಅಭಿವೃದ್ಧಿ ತರಗತಿಗಳು, ವಿದ್ಯಾರ್ಥಿ ಪುಷ್ಟೀಕರಣ ಕಾರ್ಯಕ್ರಮಗಳು, ಪರಿಷ್ಕೃತ ಪಠ್ಯಕ್ರಮ C20, ಸುಲಭ ಕಲಿಕೆ, ಚುನಾಯಿತ ವಿಷಯ ಪರಿಕಲ್ಪನೆಗಳು, ಶಿಕ್ಷಕರಿಂದಲೇ ವಿದ್ಯಾರ್ಥಿಗಳ ಮೌಲ್ಯಮಾಪನ, ಡಿಜಿಟಲ್ ಕಲಿಕೆಯ ಪರಿಕಲ್ಪನೆಗಳು, ಉದ್ಯೋಗಾವಕಾಶಗಳು, 100% ಆದಾಯವನ್ನ ಲೆಕ್ಕಿಸದೆ ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಉಚಿತ ಟ್ಯಾಬ್ಗಳು, ವಿದ್ಯಾರ್ಥಿಗಳು ಕೈಗೆಟುಕುವ ಶುಲ್ಕದೊಂದಿಗೆ ಉನ್ನತ ಅಧ್ಯಯನಕ್ಕೆ ಅರ್ಹರು, ಉಚಿತ ಬಸ್ ಪಾಸ್, 50% ಖಾಸಗಿ ಬಸ್ಗಳಲ್ಲಿ ರಿಯಾಯಿತಿ ಕೂಡ ಇದೆ. ಇನ್ನು ಸರ್ಕಾರದಿಂದ ಬೋಧನಾ ಶುಲ್ಕ ಸಂಪೂರ್ಣ ವಿನಾಯಿತಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರು, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಬೋಂದಿಲ್, ಮಂಗಳೂರು, ದೂರವಾಣಿ ಸಂಖ್ಯೆ 9448869332, 9844744845 ಅನ್ನು ಸಂಪರ್ಕಿಸಬಹುದಾಗಿದೆ. ಬ್ಯೂರೋ ರಿಪೋರ್ಟ್, B4 ನ್ಯೂಸ್, ಮಂಗಳೂರು.